ಬೈಂದೂರು ಇಲ್ಲಿನ ನೆಟ್ವರ್ಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ. ಸಂಸದ ಬಿ.ವೈ. ರಾಘವೇಂದ್ರ ಅವರ ಸತತ ಪರಿಶ್ರಮದಿಂದ ಅನೇಕ ಟವರ್ಗಳು ಮಂಜೂರಾಗಿವೆ. ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಬೈಂದೂರಿನ ಮುದ್ದೋಡಿಯಲ್ಲಿ ಟವರ್ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿದರು. ಒಟ್ಟು ಓಡಾಟ ಮತ್ತು ಫಾಲೋಅಪ್ ನಮ್ಮ ಸಂಸದರಾದಂಥ ರಾಘವೇಂದ್ರ ಕೊಟ್ಟರು. ನಮ್ಗೆ ಯಾಕೆ ಸಂಸದರ ಬಗ್ಗೆ ಅಷ್ಟು ಪ್ರೀತಿ ಅಂತೇಳಿ ಹೇಳಿದರೆ, ಇಂಥ ಕೆಲಸಗಳು ನಮ್ಮ ಕಷ್ಟ ಏನೋ ಅದು ಅವರು ಅರ್ಥ ಮಾಡ್ಕೊತಿದ್ದಾರೆ. ನೆಟ್ವರ್ಕಿನ ಸಮಸ್ಯೆ ನಮ್ಮ ಒಟ್ಟು ಕ್ಷೇತ್ರದಲ್ಲಿ ತುಂಬ ಇದೆ. ಈ ರೀತಿ ಇಷ್ಟು ಬೆನ್ನು ಹಿಡಿದೋದಕ್ಕೆ ಊರಿನವರು, ಕಾರ್ಯಕರ್ತರು, ನಮ್ಮ ನಾಯಕರು ಬೆನ್ನು ಹಿಡಿದೋದಕ್ಕೆ ಇಂಥದ್ದೊಂದು ಟವರ್ ಬರ್ತದೆ. ಇಷ್ಟು ಜನ ಇದಕ್ಕೆ ಆಸಕ್ತಿಯಿಂದ ಬಂದಿದ್ದಾರೆ ಅಂತೇಳಿ ಹೇಳಿದ್ರೆ ಅವ್ರಿಗೆ ಅದರಷ್ಟು ಅವಶ್ಯಕತೆ ಇದೆ. ಫೋನ್ ಸಿಕ್ಕುವುದಿಲ್ಲ, ತೊಂದರೆ ಆದಾಗ ಒಂದು ಮಾಹಿತಿ ಕೊಡಲಿಕ್ಕಾಗೋದಿಲ್ಲ. ಇವತ್ತಿನ ಕಾಲದಲ್ಲೂ ಮಾಹಿತಿ ಕೊಡಲಿಕ್ಕಾಗೋದಿಲ್ಲ, ತೊಂದರೆ ಆಗ್ತದೆ ಅಂದಾಗ ಅಷ್ಟು ತೊಂದರೆ ಆಗ್ತದೆ. ನಮ್ಮ ಸಮೃದ್ಧ ಬೈಂದೂರಿನಲ್ಲಿ ದೊಡ್ಡ ಒಂದು ವಿಷಯವೇ ನೆಟ್ವರ್ಕ್ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು. ಎಲ್ಲ ಕಡೆಗೂ ಅದನ್ನೊಂದು ಒದಗಿಸಬೇಕು ಅನ್ನುವಂಥದ್ದಿದೆ. ನಮ್ಮ ಕಾರ್ಯಕರ್ತರ ಹೋರಾಟವೂ ಇದೆ, ಸಂಸದರಾದಂಥ ರಾಘವೇಂದ್ರರ ಅಷ್ಟು ಫಾಲೋಅಪ್ ಸಹಿತ ಇದೆ. ಹಾಗಾಗಿ ಎಲ್ಲ ಕಡೆ ಮಾಡುವ ಒಂದು ಯೋಚನೆ ಇಟ್ಟುಕೊಂಡಿದ್ದೇವೆ. ಇಲ್ಲಿಂದ ಈ ನೆಟ್ವರ್ಕಿಗೆ ಮಾತ್ರ ನಾಗರಮಕ್ಕಿಯಲ್ಲಿ